ಇಂಡಿಯನ್ ಐಡಲ್ ಖ್ಯಾತಿಯ ಗಾಯಕ ಸಲ್ಮಾನ್ ಅಲಿ ಅವರ ಗಾಯನ ಕಾರ್ಯಕ್ರಮದ ಸಂಭ್ರಮ. ಕರಾವಳಿಯ ಕಲಾ ತಂಡಗಳ ವೈವಿಧ್ಯಮಯ ಕಲಾ ಪ್ರದರ್ಶನ. ರೋಹನ್ ಮರೀನಾವನ್ ಮರು ಅನಾವರಣ. ಶಾರುಖ್ ಖಾನ್, ಡಾ ರೋಹನ್ ಮೊಂತೆರೊ ಹಾಗೂ ಡಿಯಾನ್ ಮೊಂತೆರೊ ಅವರು ಮಹತ್ವಾಕಾಂಕ್ಷೆ, ನಾಯಕತ್ವ, ಉದ್ಯಮಶೀಲತೆ, ಪರಿಶ್ರಮ ಮತ್ತು ಯಶಸ್ಸಿನ ಪಯಣದ ಕುರಿತ ವಿಶೇಷ ಸಂವಾದ. ಗುರುವಾರ ಶುಭ ಸಂಜೆ ರೋಹನ್ ಕಾರ್ಪೊರೇಷನ್ ವೇದಿಕೆಯಲ್ಲಿ ಇದು ಐತಿಹಾಸಿಕ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡದ ಪ್ರಮುಖ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಗುರುತಿಸಿಕೊಂಡಿರುವ ಮಂಗಳೂರು ನಗರ ಗುರುವಾರ ಅಪರೂಪದ ವೈಭವ, ಸಂಭ್ರಮ ಮತ್ತು ಪ್ರೇರಣೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ರೋಹನ್ ಕಾರ್ಪೊರೇಷನ್ ಆಯೋಜಿಸಿದ್ದ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮವು ಬಾಲಿವುಡ್ನ ಜಾಗತಿಕ ಐಕಾನ್ ಶಾರುಖ್ ಖಾನ್ ಅವರ ಉಪಸ್ಥಿತಿಯಿಂದ ಹೊಸ ಆಯಾಮ ಪಡೆದು ನಗರದ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಕಾರ್ಪೊರೇಟ್ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿತು. ಅಡ್ಯಾರ್ ಗಾರ್ಡನ್ನಲ್ಲಿ ನಡೆದ ಈ ಕಾರ್ಯಕ್ರಮ ಉದ್ಯಮ ವಲಯದ ಗಣ್ಯರು, ವಿವಿಧ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳು, ಸಮಾಜದ ಪ್ರತಿನಿಧಿಗಳು, ವಿಶೇಷ ಆಹ್ವಾನಿತರು, ರೋಹನ್ ಕಾರ್ಪೊರೇಷನ್ನ ಹಿತೈಷಿಗಳು ಹಾಗೂ ಅಧಿಕೃತ ಪಾಸ್ಗಳ ಮೂಲಕ ಭಾಗವಹಿಸಿದ ಸಾವಿರಾರು ಅತಿಥಿಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿತು. ಮಂಗಳೂರಿನಲ್ಲಿ ಆಯೋಜಿಸಲಾದ ಅತ್ಯಂತ ಪ್ರತಿಷ್ಠಿತ ಖಾಸಗಿ ಕಾರ್ಪೊರೇಟ್ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಇದು ಗುರುತಿಸಲ್ಪಟ್ಟಿತು. ರೋಹನ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ರೋಹನ್ ಮೊಂತೆರೊ ಮಾತನಾಡಿ, ಶಾರುಖ್ ಖಾನ್ ಅವರ ಸಾಮಾನ್ಯ ಜೀವನದಿಂದ ಜಾಗತಿಕ ತಾರೆಯಾಗಿ ಬೆಳೆದ ಪಯಣ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ. ನಮ್ಮ ಸಂಸ್ಥೆ ಮತ್ತು ಈ ನಗರದ ಯುವ ಜನರಲ್ಲಿ ಅದೇ ಸಾಧನೆಯ ಛಲವನ್ನ ನಾವಿಂದು ಕಾಣಬಹುದು ಎಂದರು. I have not accepted this night. Actually, this is for my dream. Today my dream comes true. But I feel Mangalore will grow 100 times more. Mangalore will grow and Mangalore will flourish and Mangalore is beauty and everything, greenery, everything will nowhere is there. Because of the rivers, sea, everything. All the sea coast, river and all the roadways, port, everything is there. This is a beautiful city and this city will grow 100-fold. ರೋಹನ್ ಕಾರ್ಪೊರೇಷನ್ನ ನಿರ್ದೇಶಕ ಡಿಯಾನ್ ಮೊಂತೆರೊ ಮಾತನಾಡಿ, ಮಂಗಳೂರು ಎಂದೆಂದಿಗೂ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಅನುಭವ ನೀಡುವುದು ನಮ್ಮ ಆಶಯವಾಗಿತ್ತು. ಶಾರುಖ್ ಖಾನ್ ಅವರ ಉಪಸ್ಥಿತಿ ನಮ್ಮ ಸಂಸ್ಥೆಯ ಇತಿಹಾಸದಲ್ಲೇ ಮೈಲುಗಲ್ಲು ಎಂದರು. Definitely pressuring, but also at the same time, once you fall in love with what you do, it's really achievable. So my thing is simple. I'm just going to work. I'm going to work very hard. I'm going to make sure that I can give the best back to Mangalore, the same thing my dad's given for the last 30 years. And I hope in return I can get the same amount of trust back. This is basically a love letter of mine to Mangalore. So Mangalore, hopefully, will give me the same amount of trust back. And yeah, thank you so much for being with us for all these years. Thank you. ಪ್ರಮುಖ ಆಕರ್ಷಣೆಯಾಗಿ ಶಾರುಖ್ ಖಾನ್ ಅವರು ಡಾ ರೋಹನ್ ಮೊಂತೆರೊ ಮತ್ತು ಡಿಯಾನ್ ಮೊಂತೆರೊ ಅವರೊಂದಿಗೆ ಸಂವಾದವನ್ನು ನಡೆಸಿದರು. ತಮ್ಮ ಎಂದಿನ ಚತುರತೆ ಹಾಗೂ ಹಾಸ್ಯದ ಮೂಲಕ ಪ್ರೇಕ್ಷಕರ ಮನಗೆದ್ದ ಕಿಂಗ್ ಖಾನ್ ಮಂಗಳೂರಿನ ಸಂಸ್ಕೃತಿ ಮತ್ತು ಕರಾವಳಿ ಜನರ ಪ್ರೀತಿಯನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿದರು. ನಮಸ್ಕಾರ ಕುಡ್ಲಾ ಎಂಚ ಉಲ್ಲಾರ್ ಎಂದು ಮಾತು ಆರಂಭಿಸಿದ ಶಾರುಖ್ ಖಾನ್ ಅವರು ಮಂಗಳೂರಿನಲ್ಲಿ ತನ್ನ ಅಜ್ಜನ ಮನೆಯಲ್ಲಿ ತಾನು ಚಿಕ್ಕವನಿದ್ದಾಗ ಕಳೆದ ದಿನಗಳನ್ನು ನೆನಪಿಸಿಕೊಂಡರು. First of all, मैं जब यहाँ पर आ रहा था, when I was coming here, I didn't know what to expect, but the warmth and love and the goodness and the excitement right
from the airport up to the drive here and amidst all of you people is extremely heartening. I'm extremely grateful and very, very happy that I've come to Mangalore amidst all of you. So thank you so much for the most warm welcome that I've ever received. Thank you so much, Mangalore. What my memories are from Mangalore, to be honest, I was, I think, brought here in 1965 when I was born. My grandfather was the chief engineer for the Mangalore port, the old Mangalore port. Am I right? Yeah. I said I should have some childhood photographs of mine. And the only childhood photographs that I had are from Mangalore. So that for me is... That's super special.